ನೆಹರೂರಿನ ವಿಚಾರಧಾರಳೆಯನ್ನು ವಿರೋಧ ಮಲ್ಪನಕ್ಲೆಡು ಏರ್ಲ ಸ್ವತಂತ್ರ ಹೋರಾಟ ಮಲ್ತನಕ್ಲತ್ತಂದು ಮಾಜಿ ಮಂತ್ರಿ ರಮನಾಥ್ ರೈ ಪಂತಿರು ಕುಡದ ಕಾಂಗ್ರೆಸ್ ಭವನಡು ಕಡಿಯಿಡಿದ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರೂರಿನ ಪುಣ್ಯತಿಥಿ ಆಚರಣೆಡು ಆರ್ಪಾತಿರಿ ದೇಶದ ಕಡಿಯಿಡಿದ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರೂರಿನ 55ನೇ ವರ್ಷದ ಪುಣ್ಯತಿಥಿ ಆಚರಣೆ ಸೋಮವಾರ ಕುಡದ ಮಲ್ಲಿಕಟ್ಟೆ ಕಾಂಗ್ರೆಸ್ ಭವನಡು ನಡೆದಿದೆ. ಮಾಜಿ ಮಂತ್ರಿ ಬಿ ರಮನಾಥ್ ರೈ ತುಡರ್ ಪೊತ್ತಾದು ನೆಹರೂರಿನ ಫಟೋಕು ಪುರುಪ ಪಾಡ್ದು ಮರ್ಯಾದೆ ಸಂದಾಯಿತ ಮಲ್ತಿರು. ವಿಧಾನ ಪರಿಷತ್ ಸದಸ್ಯರಾಯಿನ ಐವನ್ ಡಿಸೋಜಾ, ವಿಧಾನ ಪರಿಷತ್ ಸದಸ್ಯರು ಜಿಲ್ಲಾ ಕಾಂಗ್ರೆಸ್ ಗುರ್ಕಾರಿ ಹರೀಶ್ ಕುಮಾರ್ ಬೆಳ್ತಂಗಡಿ ಪಕ್ಷದ ನಾಯಕರು ಒಟ್ಟುಗಿತ್ತಿರು. ರಮನಾಥ್ ರೈ ಪಾತಿರ್ದು ನೆಹರೂರಿನ ವಿಚಾರಧಾರಳೆನು ವಿರೋಧ ಮಲ್ಪನಕ್ಲೆಡು ಏರ್ಲ ಸ್ವಾತಂತ್ರ್ಯ ಹೋರಾಟ ಮಲ್ತಿರು. ನೆಹರು ಕುಟುಂಬದ ಬಗೆಟ್ ಅಪಪ್ರಚಾರ ಮಲ್ತನಕ್ಲು ಕಾಂಗ್ರೆಸ್ನ ವಿರೋಧನ ಮಲ್ತೊಂದುಲ್ಲೇರು. ನೆಹರು ಪಂಚಶೀಲ ತತ್ವ ಪಂಚವಾರ್ಷಿಕ ಯೋಜನೆ ದೇಶದ ಅಭಿವೃದ್ಧಿಗೆ ಪುಣೇನಾರೆಂದು ಪಂಡಿರು. ಬಹುಸಂಖ್ಯಾತ ಮತೀಯವಾದಿಯ ದೇಶಕ್ಕೆ ಅಪಾಯ ಅಂತ ಹೇಳಿದ್ರೆ ಈ ಆಡಳಿತ ಯಂತ್ರ ಇರುವುದು ಬಹುಸಂಖ್ಯಾತರ ಕೈಯಲ್ಲಿ. ಆಡಳಿತ ಯಂತ್ರ ಇರುವುದು ಬಹುಸಂಖ್ಯಾತರ ಅಧಿಕಾರಿಗಳಿರ್ಬೋದು, ಲೋಕಸಭೆಯ ಸದಸ್ಯರು ಹೆಚ್ಚು ಸಂಖ್ಯೆಯಲ್ಲಿರ್ತಕ್ಕಂಥವರು ಬಹುಸಂಖ್ಯಾತ, ಮಂತ್ರಿಗಳು ಹೆಚ್ಚು ಸಂಖ್ಯೆಯಲ್ಲಿರ್ತಕ್ಕಂಥ ಬಹುಸಂಖ್ಯಾತ. ದೇಶದ ಅಧಿಕಾರಶಾಹಿ ವ್ಯವಸ್ಥೆಯಲ್ಲಿ ಅದು ಕಂದಾಯ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಯಾವುದೇ ಇರ್ಬೋದು, ಅದರಲ್ಲಿ ಬಹುಸಂಖ್ಯಾತರಿದ್ದಾರೆ. ಪತ್ರಿಕೆಯಲ್ಲಿ ಕೂಡ ಹೆಚ್ಚು ಕಡಿಮೆ ಬಹುಸಂಖ್ಯಾತರಿರ್ತಾರೆ. ಎಲ್ಲ ವ್ಯವಸ್ಥೆಯಲ್ಲಿ ಇವತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿ ಬಹುಸಂಖ್ಯಾತರೇ ಜಾಸ್ತಿ ಇರ್ತಾರೆ. ಬಹುಸಂಖ್ಯಾತರು ಮತೀಯವಾದಿ ಆದರೆ ಈ ದೇಶ ಅಪಾಯಕ್ಕೆ ಬರ್ತದೆ ಅನ್ನುವಂಥದ್ದು ಹೊರಬ. ಅಲ್ಪಸಂಖ್ಯಾತರು ಮತೀಯವಾದಿ ಆದ್ರೆ ಅವನ ಸಮುದಾಯಕ್ಕೆ ಅಪಾಯ, ಬಹುಸಂಖ್ಯಾತರು ಮತೀಯವಾದಿ ಆದರೆ ದೇಶಕ್ಕೆ ಅಪಾಯ. ಅದು ಅಕ್ಷರಶ 100ಕ್ಕೆ 100 ಸತ್ಯವಾದಂತ ವಿಚಾರ ಅಂತ ಹೇಳ್ತಕ್ಕಂಥ ಮಾತನ್ನ ನಮ್ಮ ಆಡಳಿತ ಯಂತ್ರ ಮತೀಯವಾದಿ ಆಗ. ಐವನ್ ಡಿಸೋಜಾ ಕಾರ್ಯಕ್ರಮ ಉದ್ದೇಶಿಸಿದ್ದು ಪಾತಿದೆ. ಜೈಲಿನಿಂದ ಹೊರಗೆ ಬಂದಂತವರು ಇವತ್ತು ದೇಶವನ್ನ ಆಳುವಂತದ್ದು ನಮ್ಮ ಒಂದು ದುರಷ್ಟಕರ ಅಂತ ಹೇಳುವುದನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ನೆಹರು ಅವರು ಕೊಟ್ಟಂತಹ ಕೊಡುಗೆ ಈ ದೇಶದ ಭದ್ರ ಬುನಾದಿಗೆ ಇವತ್ತು ಕಾರಣ ಆಗಿದೆ. ಅವರು ಹಾಕಿಕೊಂಡಂತಹ ದಾರಿ ಇನ್ನೂ ಆ ದೇಶ ಮುಂದುವರಿತಾ ಇದೆ. ಏನಾದ್ರೂ ಇವತ್ತು ಸಾಧನೆ ಆಗಿದ್ದಿದ್ರೆ, ನಾನು ಸಾಧನೆ ಮಾಡಿದ್ದೇನೆ ಅಂತ ಹೇಳಿದ್ರೆ, ಅಥವಾ ಅಚ್ಚೇ ದಿನ ಬರ್ತದೆ ಅಂತ ಹೇಳಿದ್ರೆ, ಅಥವಾ ಏನಾದರೂ ಅಭಿವೃದ್ಧಿ ಆಗಿದೆ ಅಂತ ಹೇಳಿದ್ರೆ, ಅದು ಎಲ್ಲದಕ್ಕೂ ಕಾರಣ ಜವಾಹರ್ಲಾಲ್ ನೆಹರು ಅವರ ಪ್ರಪ್ರಥಮ ದೇಶದ ಪ್ರಧಾನಮಂತ್ರಿಯಾಗಿ ಕೊಟ್ಟಂತಹ ಕೊಡುಗೆ ಅಂತ ಹೇಳುವುದನ್ನು ಈ ಸಂದರ್ಭದಲ್ಲಿ ಹೇಳಿ. ಜಿಲ್ಲಾ ಯುವ ಕಾಂಗ್ರೆಸ್ ಗುರ್ಕಾರ್ಯರು ಮಿಥುನ್ ರೈ ಪಾತಿರ್ದು ಜೋಕ್ಲಿನ ಭವಿಷ್ಯದ ಬಗೆಟ್ ಕನಕಟ್ಟೊಂದಿತ್ತಿನ ನೆಹರೂರಿನ ಜನ್ಮದಿನನು ಜೋಕ್ಲಿನ ದಿನಾಚರಣೆ ಆದ ಆಚರಣೆ ಮಲ್ತೊಂದುಲ್ಲ ಅಂತ ಪಂಡೇರು. ಜಾತ್ಯತೀತ ಮನೋಭಾವ ಇರುವಂತಹ ನಮ್ಮ ರಾಷ್ಟ್ರೀಯ ಪಕ್ಷ ಅವರ ಸಿದ್ಧಾಂತಗಳಲ್ಲಿ ಅವರು ಮಾಡಿದಂತಹ ಸಿದ್ಧಾಂತಗಳ ಹಾದಿಗಳಲ್ಲಿ ನಾವು ನಡೆದುಕೊಂಡು ಹೋಗ್ತೇವೆ. ಬಹುಶಃ ಈ ದೇಶದಲ್ಲಿ ಜಾತ್ಯತೀತ ಮನೋಭಾವನೆ ಉಳಿಸಲಿಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ, ನಾವೆಲ್ಲರೂ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಹಾಕಿದಂತಹ ಬುನಾದಿಯ ಅಡಿಯಲ್ಲಿ ನಡೆದುಕೊಂಡು ಹೋಗುವಂತಹ ಸಂದರ್ಭ ಮಗದೊಮ್ಮೆ ಮೂಡಿ ಬರಲಿ ಎಂಬ ದೇವರ ಹತ್ರ, ಭಗವಂತನ ಹತ್ರ ಪ್ರಾರ್ಥಿಸುತ್ತಾ ಇಬ್ರಾಹಿಂ ಕೂಡಿಜಲ್, ಪದ್ಮನಾಭ್ ಅಮೀನ್ ಇಂಚ ಪಕ್ಷದ ನಾಯಕರು ಪಾಲ್ಗೊಂಡಿರು. ಇವತ್ತು ಇತಿಹಾಸವನ್ನು ತಿರುಚುವಂತ ಕೆಲಸ ಆಗ್ತಾ ಇದೆ. ನೆಹರೂರವರು ಈ ದೇಶದ ಒಬ್ಬ ಮಹಾನ್ ವ್ಯಕ್ತಿಯೇ ಅಲ್ಲ ಅನ್ನುವಂತ ಒಂದು ಬಿಂಬಿಸುವಂತಹ ವ್ಯವಸ್ಥೆ ಇವತ್ತು ಈ ದೇಶದಲ್ಲಿ ನಡೀತಾ ಇದೆ. ಪೂಜ್ಯ ಗಾಂಧೀಜಿಯವರು ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು, ಅವರನ್ನು ಹತ್ಯೆ ಮಾಡಿದ್ದು ದೇಶ ಪ್ರೇಮದ ಕೆಲಸ ಅನ್ನುವಂತ ಒಂದು ಭಾವನೆಗಳು ಇವತ್ತು ವ್ಯಕ್ತವಾಗ್ತಾ ಇದ್ದಾರೆ. ಅಂತವರು ಇವತ್ತು ಸಂಸತ್ತಿಗೆ ಹೋಗ್ತಾ ಇದ್ದಾರೆ. ನಮ್ಮ ದೇಶ ಯಾವ ಕಡೆ ಹೋಗ್ತಾ ಇದೆ ಅನ್ನೋದನ್ನು ನಾವು ಇವತ್ತು ಗಮನಿಸಬೇಕಾದ ಕಾಲ ಬಂದಿದೆ.